ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿನ ಶರನ್ನವರಾತ್ರಿ ಮಹೋತ್ಸವದ ಸಂದರ್ಭ ನಿನ್ನೆ ಕುದ್ರೋಳಿ ಕ್ಷೇತ್ರಕ್ಕೆ ಸಾವಿರಾರು ಮಂದಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡೆದುಕೊಂಡರು. ಕೇಂದ್ರದ ಮಾಜಿ ಸಚಿವ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ರೂವಾರಿ ಜನಾರ್ದನ ಪೂಜಾರಿ ಅವರು ನಿನ್ನೆ ಮಂಗಳೂರು ದಸರಾಕ್ಕೆ ಚಾಲನೆಯನ್ನು ನೀಡಿದರು. ಈ ವೇಳೆ ಭಾವನಾತ್ಮಕ ಕ್ಷಣಕ್ಕೂ ಕ್ಷೇತ್ರ ಸಾಕ್ಷಿಯಾಯಿತು. ತಮ್ಮ ರಾಜಕೀಯ ದ್ವೇಷ, ಕಚ್ಚಾಟ, ಕಿತ್ತಾಟಗಳನ್ನೆಲ್ಲ ಬದಿಗಿಟ್ಟು ಹಲವು ಮಂದಿ ಬೇರೆ ಬೇರೆ ಪಕ್ಷದ ರಾಜಕೀಯ ನಾಯಕರು ಕೂಡ ಕ್ಷೇತ್ರದಲ್ಲಿ ಹಾಜರಿದ್ದರು. ಕ್ಷೇತ್ರಕ್ಕೆ ತಮ್ಮ ಪುತ್ರಿ ಶ್ರುತಿ ಜೊತೆಗೆ ಆಗಮಿಸಿದ ಬಿಜೆಪಿ ಹಿರಿಯ ನಾಯಕ, ಸಮಾಜ ಕಲ್ಯಾಣ ಖಾತೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಜನಾರ್ದನ ಪೂಜಾರಿ ಅವರ ಕಾಲಿಗೆರಗಿ ಆಶೀರ್ವಾದ ಬೇಡಿಕೊಂಡ ಭಾವನಾತ್ಮಕ ಕ್ಷಣ ನಡೆಯಿತು. ಶ್ರೀನಿವಾಸ್ ಪೂಜಾರಿ ಅವರು ಜನಾರ್ದನ ಪೂಜಾರಿ ಅವರ ಕಾಲಿಗೆ ಅಡ್ಡಬಿದ್ದರೆ ಜನಾರ್ದನ ಪೂಜಾರಿ ಅವರು ತನ್ನೆರಡೂ ಕೈಗಳನ್ನು ಚಾಚಿ ಕೋಟಾ ಅವರ ಮುಖವನ್ನ ಹಿಡಿದು ತಲೆ ನೇವರಿಸಿ ಆಶೀರ್ವಾದವನ್ನ ನೀಡಿದ್ರು. ಇದೇ ವೇಳೆ ಕೋಟಾ ಅವರ ಪುತ್ರಿ ಶ್ರುತಿ ಕೂಡ ಜನಾರ್ದನ ಪೂಜಾರಿ ಅವರ ಕಾಲಿಗೆ ಅಡ್ಡಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡರು. ಈ ಸಂದರ್ಭ ಕ್ಷೇತ್ರದ ಆಡಳಿತ ಸಮಿತಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಕೂಡ ಉಪಸ್ಥಿತರಿದ್ದರು.